ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯವ್ಯಾಪಿ ಕಳೆದ 24 ವರ್ಷಕ್ಕಿಂತಲೂ ಮಿಕ್ಕಿ 25 ವರ್ಷ ಈಗಾಗಲೇ ಬೆಳ್ಳಿ ಮಹೋತ್ಸವದ ಸಂದರ್ಭ ರಾಜ್ಯಾದ್ಯಂತ ಕನ್ನಡದ ಜನಜಾಗೃತಿ, ಕನ್ನಡದ ಸೇವೆ, ಹಲವಾರು ಸಹಸ್ರಾರು ಹೋರಾಟಗಳ ಮುಖಾಂತರ ರಾಜ್ಯ ಅಲ್ಲ ದೇಶದಾದ್ಯಂತ ಒಂದು ಸಂಘಟನಾತ್ಮಕವಾಗಿ ಜವಾಬ್ದಾರಿಯನ್ನು ತಗೊಂಡಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯದ ಚುಕ್ಕಾಣಿ ಹಿಡಿದು ನಮ್ಮೆಲ್ಲರ ಮಾರ್ಗದರ್ಶಕರಾಗಿ ಕನ್ನಡದ ಕಟ್ಟಾಲು, ಕನ್ನಡದ ಕಣ್ಮಣಿ, ನಮ್ಮೆಲ್ಲರ ಪ್ರೀತಿಯ ರಾಜ್ಯಾಧ್ಯಕ್ಷರು ಇವತ್ತು ನಮ್ಮ ಮಂಗಳೂರಿನಲ್ಲಿ ವಾಸ್ತವದಲ್ಲಿದ್ದಾರೆ. ವಿಶೇಷವಾದ ಕಾಳಜಿಯನ್ನು ವಹಿಸಿ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರು ಅವರನ್ನು ಕೂಡ ಆತ್ಮೀಯವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇವೆ. ಜಿಲ್ಲೆಯ ಎಲ್ಲ ಮಾಧ್ಯಮದ ಗೆಳೆಯರಿಗೆ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ ಅಭಿನಂದಿಸ್ತಾ ಕರ್ನಾಟಕ ರಕ್ಷಣಾ ವೇದಿಕೆಯ 25 ವರ್ಷಗಳ ನಿರಂತರವಾದಂಥ ಹೋರಾಟ ಈಗ 25 ವರ್ಷ ಬೆಳ್ಳಿ ಹಬ್ಬದ ಸಂದರ್ಭ. 25 ವರ್ಷ ಕನ್ನಡದ ನಾಡು, ನುಡಿ, ನೆಲ, ಜಲ, ಕನ್ನಡಿಗರ ಬದುಕಿಗಾಗಿ ಗಡಿನಾಡುಗಳ ಸಮಸ್ಯೆಗಳನ್ನು ಹೊತ್ತು, ನಾಡಿನ ಜಲ ಸಮಸ್ಯೆಗಳನ್ನು ಹೊತ್ತು ನಿರಂತರವಾಗಿ ಕನ್ನಡದ ಕಾಯಕವನ್ನು ಮಾಡಿಕೊಂಡು ಬಂದಿದೆ. 25 ವರ್ಷದ ನಿರಂತರವಾದಂಥ ಈ ಹೋರಾಟದಿಂದ ಒಟ್ಟಾರೆ ಕರ್ನಾಟಕದ ಆ ಭಾಗ ಈ ಭಾಗ ಅಂತ ಹೇಳದೆ ಅಖಂಡವಾದ ಕರ್ನಾಟಕದ ಕನಸನ್ನು ಕಟ್ಟಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ. ಅಖಂಡವಾದ ಕರ್ನಾಟಕ, ಅದು ಸಮೃದ್ಧವಾದ ಕರ್ನಾಟಕ ಆಗಬೇಕು ಅನ್ನುವ ಕನಸು ಕರ್ನಾಟಕ ರಕ್ಷಣಾ ವೇದಿಕೆ. ಹಾಗಾಗಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಹಾಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಳೆ ಮೈಸೂರು ಯಾವ ತಾರತಮ್ಯ ಇಲ್ಲದೆ ಎಲ್ಲ ಪ್ರದೇಶಗಳು ಸಹ ಅಭಿವೃದ್ಧಿ ಆಗಬೇಕು. ಅಖಂಡವಾದಂಥ ಕರ್ನಾಟಕದ ಕನಸನ್ನು ಕಂಡಿದ್ದಂಥ ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ ಹರಿದು ಹಂಚಿ ಹೋಗಿದ್ದಂಥ ಕನ್ನಡದ ನಾಡು ಒಂದಾಯ್ತಲ್ಲ, ಆ ಖುಷಿಯಲ್ಲಿ ಮತ್ತೊಂದಷ್ಟು ಅಭಿವೃದ್ಧಿಯ ಚಿಂತನೆಯನ್ನು ಮಾಡ್ತಾ ಅಖಂಡವಾದ ಕರ್ನಾಟಕ ಸಮೃದ್ಧ ಆಗಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಉದ್ದೇಶ ಆಗಿತ್ತು. ಹಾಗಾಗಿ ನಿರಂತರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಉದ್ದಗಲಕ್ಕೂ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ 25 ವರ್ಷದ ಅವಧಿಯಲ್ಲಿ ನಾನು ಅನೇಕ ಸಂದರ್ಭದಲ್ಲಿ ಇವತ್ತೇನು ಫಸ್ಟೇನು ಮೊದಲನೇದಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದೇನಲ್ಲ, ಅನೇಕ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಗೆ, ಉತ್ತರ ಕನ್ನಡ ಜಿಲ್ಲೆಗೆ ಎಲ್ಲ ಕಡೆ ಹಗಲು ರಾತ್ರಿಯಿಂದಲೇ ಸಂಚಾರ ಮಾಡಿ ಅಲ್ಲಿಯ ಸಮಸ್ಯೆಗಳನ್ನು ಆ ಸರ್ಕಾರಗಳ ಬಂದಂಥ ಸಂದರ್ಭದಲ್ಲಿ ಗಮನ ಸೆಳೆಯುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿಕೊಂಡು ಬರ್ತಾ ಇದೆ. ಬಂಧುಗಳೇ, ಇವತ್ತು ನಾನಾ ಸಮಸ್ಯೆಗಳಿದ್ದಾವೆ ಕರ್ನಾಟಕದಲ್ಲಿ. ಆ ಪ್ರಾದೇಶಿಕವಾದಂಥ ಅನೇಕ ಸಮಸ್ಯೆಗಳು ಕರ್ನಾಟಕದಲ್ಲಿದ್ದಾವೆ. ಇವತ್ತು ಆ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕಬೇಕಾದಂಥ ಸಂದರ್ಭದಲ್ಲಿ ನಮ್ಮನ್ನು ಆಳುವಂಥ ಪಕ್ಷಗಳು, ಸರ್ಕಾರಗಳು ಭಾರಿ ಜವಾಬ್ದಾರಿಯಿಂದ, ಭಾರಿ ಎಚ್ಚರಿಕೆಯಿಂದ ಸಮಗ್ರವಾಗಿ ಅಭಿವೃದ್ಧಿಯ ವಿಚಾರವನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ಅಲ್ಲಲ್ಲಿ ಬೇರೆ ಥರದ ಒಡಕು ದನಿಗಳು ಕೇಳಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವು ಕರ್ನಾಟಕದ ಸರ್ಕಾರದ ಮುಂದೆ ಪ್ರತಿ ಸಂದರ್ಭದಲ್ಲೂ ಸಹ ಒಂದು ಮೈಸೂರು, ಒಂದು ಬೆಂಗಳೂರು, ಇನ್ಯಾವುದು ಒಂದು ಉತ್ತರ ಕರ್ನಾಟಕ, ಅಖಂಡವಾದ ಕರ್ನಾಟಕ ಅಲ್ಲ. ಅಖಂಡವಾದ ಕರ್ನಾಟಕ ಅನಿಸ್ಕೋಬೇಕಾದ್ರೆ ಎಲ್ಲ ಭಾಗಗಳನ್ನು ಅಭಿವೃದ್ಧಿಯ ಹಾದಿಯಲ್ಲಿ ಕೊಂಡೊಯ್ಯಬೇಕು ಅಂತ ಹೇಳಿ
ಎಲ್ಲ ಸರ್ಕಾರಗಳನ್ನ ಎಚ್ಚರಿಸುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ದಕ್ಷಿಣ ಕನ್ನಡದ ಜಿಲ್ಲೆಯ ಉದ್ಯೋಗದ ವಿಚಾರ ಇರ್ಬೋದು, ಕಾಸರಗೋಡಿನ ವಿಚಾರ ಇರ್ಬೋದು, ಮತ್ತು ಇಲ್ಲಿಯ ಭಾಷೆಯ ವಲಸೆ ಬಂದಂಥ ಜನರ ನಮ್ಮ ಇಲ್ಲಿಯ ತುಳು ಇರ್ಬೋದು, ಕನ್ನಡ ಇರ್ಬೋದು, ಬ್ಯಾರಿ ಇರ್ಬೋದು, ಇಂಥ ಎಲ್ಲ ಕೊಂಕಣಿ ಇರ್ಬೋದು, ಬೇರೆ ಇಲ್ಲಿ ಇರುವಂಥ ಏನು ಸೋದರ ಭಾಷೆಗಳು ಅಂತ ಏನು ನಾವು ಕರಿತೀವಿ, ಅವೆಲ್ಲ ಅಭಿವೃದ್ಧಿ ಆಗಬೇಕು. ಅವೆಲ್ಲ ನಾಡಿನ ಭಾಷೆಗಳು, ಈ ನೆಲದ ಭಾಷೆಗಳು, ಅವರು ಯಾವುದೇ ತಾರತಮ್ಯ ಆಗದೆ ಎಲ್ಲವನ್ನು ಸರಿಯಾದ ವಿಚಾರದಲ್ಲಿ ತಗೊಂಡು ಹೋಗಬೇಕು, ಅವಕ್ಕೆ ಮಾನ್ಯತೆ ಸಿಗಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಒಂದು ಕಾಲಕ್ಕೆ ವಲಸೆ ಹೆಚ್ಚು ದಕ್ಷಿಣ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬರ್ತಾ ಇತ್ತು. ಅದು ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಈ ಥರದ ವಲಸೆ ಬರ್ತಿತ್ತಂತ ಒಂದು ಕಾಲ ಇತ್ತು. ಇವತ್ತೇನಾಗಿದೆ ಅಂದರೆ ಹೆಚ್ಚು ಉತ್ತರ ಭಾರತದಿಂದ ವಲಸೆ ಬರ್ತಾ ಇದೆ. ಹಿಂದಿ ಮಾತಾಡುವಂಥ ವಲಸೆ ಹೆಚ್ಚು ಬರ್ತಾ ಇದೆ. ಒಂದು ಕಡೆ ಅದಕ್ಕೆ ಕಡಿವಾಣ ಹಾಕದೆ ಹೋದರೆ ಕಷ್ಟ ಆಗುತ್ತೆ. ಭಾಷೆಯ ಮೇಲೆ, ಭಾಷೆಯ ಜನರ ಬದುಕಿನ ಮೇಲೆ ಭಾರಿ ದೊಡ್ಡ ವ್ಯತ್ಯಾಸಗಳು ಆಗ್ತವೆ. ಹಾಗಾಗಿ ಅದು ಆಗಬೇಕು ಅನ್ನುವ ವಿಚಾರವನ್ನು ಸರ್ಕಾರಗಳು ಹೆಚ್ಚು ಈ ಕಡೆ ಗಮನಿಸಬೇಕು ಅನ್ನೋ ವಿಚಾರ. ಈ ಜೊತೆಗೆ ಡಿಸೆಂಬರ್ 27ನೇ ತಾರೀಕು ನಾವೊಂದು ದೊಡ್ಡ ಹೋರಾಟಕ್ಕೆ ಸಜ್ಜಾದು. ಯಾಕೆಂದರೆ ಯಾವ ಕರ್ನಾಟಕದ ರಾಜಧಾನಿ ಎನಿಸ್ಕೊಳ್ಳುವಂಥ ಬೆಂಗಳೂರು ಇವತ್ತು 70% ಭಾಗ ಅಂದರೆ ಅಲ್ಲಿಯ ಭಾಷಾ ಅಲ್ಪಸಂಖ್ಯಾತರು ಕೊಡುವಂಥ ಒಂದು ಅಂಕಿ ಅಂಶ ಇದು. ಸರ್ಕಾರದಾಗಲಿ ಮತ್ತೊಂದು ಕೊಡುವಂಥ ಅಂಕಿ ಅಂಶ ಅಲ್ಲ. ಬಂದಂಥ ಭಾಷಾ ಅಲ್ಪಸಂಖ್ಯಾತರು ಕೊಡುವ ಅಂಕಿಅಂಶ ಏನಪ್ಪ ಅಂದರೆ ಸುಮಾರು 70% ನಾವು ವಲಸಿಗರು ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವ್ರು ಇದ್ದೀವಿ. ಕನ್ನಡದವರು ಕೇವಲ 30% ಅನ್ನುವ ದೊಡ್ಡ ಕೂಗನ್ನು ಎತ್ತಿದ್ದಾರೆ. ಅದು ಒಂದೇ ಕಡೆ ಅಲ್ಲ, ಅದು ಎಲ್ಲ ಕಡೆನೂ ಆ ಕೂಗು ಕೇಳಿ ಬರ್ತಾ ಇದೆ. ಯಾಕೆಂದರೆ ಬೆಳಗಾವಿಯ ವಿಚಾರ, ಗಡಿ ವಿಚಾರ ತಗೊಂಡಾಗಲೂ ಅದೇ ಕೂಗು, ಮತ್ತು ಬೇರೆ ಬೇರೆ ಭಾಗದಲ್ಲೂ ಈ ಥರದ್ದೆಲ್ಲ ಕೂಗು ಕೇಳಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಆಡಳಿತ ಭಾಷೆ, ಈ ನೆಲದ ಭಾಷೆ ಕನ್ನಡ ಅಂತೇಳಿ ಏನು ಸರ್ಕಾರ ಘೋಷಣೆ ಮಾಡಿದಾಗ ಇಲ್ಲಿಯ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಇರುವಂಥ ನಾಮಫಲಕದಲ್ಲಿ 60% ಕನ್ನಡವನ್ನು ಬಳಸಬೇಕು ಅಂತ ಹೇಳಿ ಸರ್ಕಾರ, ಕರ್ನಾಟಕ ಸರ್ಕಾರ ಒಂದು ಸುಗ್ರೀವಾಜ್ಞೆ ಮುಖಾಂತರ ಒಂದು ಆದೇಶವನ್ನು ಹೊರಹಾಕ್ತು. ಇವತ್ತು 31 ಜಿಲ್ಲೆಯಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಆ ವಿಚಾರದಲ್ಲಿ ಈ ಜನಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ಕೊಂಡು ಬಂತು. ಇವತ್ತು ತಮಗೆ ಬೆಂಗಳೂರಿಗೆ ಬಂದಾಗ ಗೊತ್ತಾಗುತ್ತೆ ಅವತ್ತಿನ ಬೆಂಗಳೂರು ಹೇಗಿತ್ತು, ಈಗ ಬೆಂಗಳೂರು ಬದಲಾವಣೆ ಎಷ್ಟು ಮಟ್ಟಿಗೆ ಆಗಿದೆ ಅಂಥೇಳಿ. ಬೆಂಗಳೂರು ಅಷ್ಟೇ ಇಲ್ಲ, ಗಡಿಭಾಗದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಇವತ್ತೊಂದಷ್ಟು ಕನ್ನಡ ಕಾಣ್ತಾ ಇದೆ, ಕನ್ನಡೀಕರಣ ಆಗ್ತಾ ಇದೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ 31 ಜಿಲ್ಲೆ, 224 ವಿಧಾನಸಭಾ ಕ್ಷೇತ್ರ ಮತ್ತು ಎಲ್ಲ ತಾಲೂಕುಗಳಲ್ಲೂ ಸಹ ಇವತ್ತು ಆ ಪ್ರದೇಶದ ಸಂಬಂಧಪಟ್ಟಂಥ ವಿಚಾರಗಳನ್ನ ತಗೊಂಡು ಆ ಪ್ರದೇಶದ ಕುಂದುಕೊರತೆಗಳನ್ನ ವಿಚಾರವನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಹ ಇವತ್ತು ಇಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಮತ್ತೆ ಎಲ್ಲ ಸೇರಿ ನೀವು ಬರಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ, ನಾವು ಅನೇಕ ವಿಚಾರಗಳು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿ ನನ್ನ ಕರೆದಾಗ ನಾನು ಇಲ್ಲ ಭಾರಿ ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಮಂಗಳೂರು ಬರಲಿಕ್ಕೆ ಆಗದೆ ಕಾರಣ ಇವತ್ತು ಇಲ್ಲಿ ಒಂದು ಸಭೆಯನ್ನು, ಜಿಲ್ಲಾ ಮಟ್ಟದ ಸಭೆಯನ್ನು ತಗೊಳ್ತಾ ಇದೆ. ಹಾಗಾಗಿ ಇವತ್ತು ಕರ್ನಾಟಕ ಸರ್ಕಾರ ಈ ನಾಮಫಲಕದ ಹೋರಾಟದ ವಿಚಾರದಲ್ಲಿ ಭಾರಿ ತೀವ್ರತೆಯನ್ನು ತಗೊಂಡಾಗ ನನ್ನ 15 ದಿವಸ ಬಂಧಿಸಿ ಜೈಲಿಗೆ ಕಳಿಸಿದರು. 15 ದಿವಸ ಜೈಲುವಾಸವನ್ನು ಅನುಭವಿಸಿ
ನಾನು ಆಚೆಗೆ ಬಂದೆ. ಬಹುಶಃ ಇದೇನು ಹೊಸದೇನಲ್ಲ, ಜೈಲು ಕೇಸು ಇದೇನು ಹೊಸದೇನಲ್ಲ. ಹಾಗಂತ ಹೇಳಿ ನಾನು ಯಾವುದು ನನ್ನ ಸ್ವಂತಕ್ಕಾದಂಥ ಯಾವುದೇ ಇವತ್ತರೆಗೂ ಮೊಕದ್ದಮೆಗಳನ್ನು ನಾನು ನೋಡಿದವನಲ್ಲ. ಕನ್ನಡದ ನೆಲ ಜಲ ಭಾಷೆ ಕನ್ನಡಿಗರ ಬದುಕಿನ ಹೋರಾಟದಲ್ಲಿ ಸುಮಾರು ನೂರಾರು ಕೇಸುಗಳನ್ನ, ನೂರಾರು ಮೊಕದ್ದಮೆಗಳನ್ನ, ಆಮೇಲೆ 10 ಸಲ ಜೈಲುವಾಸಗಳನ್ನು ಅನುಭವಿಸಿ ನಿರಂತರವಾಗಿ ಕನ್ನಡದ ಧ್ವನಿ ಆಗಿ ಈ ನೆಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿಯ ಅನೇಕ ಸಮಸ್ಯೆಗಳನ್ನ ಕುರಿತು ಚರ್ಚೆ ಮಾಡಿ ಸರ್ಕಾರಕ್ಕೆ ಹೇಗೆ ಮುಟ್ಟಿಸಬೇಕು ಅನ್ನುವ ವಿಚಾರವನ್ನು ಸಹ ನನ್ನ ಇಲ್ಲಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಅನೇಕ ಮಿತ್ರರ ಜೊತೆಯಲ್ಲಿ ಚರ್ಚೆ ಮಾಡಿ ಕೆಲಸ ಮಾಡಬೇಕು ಅನ್ನೋದು ಉದ್ದೇಶ ನಂದು. ಹಾಗಾಗಿ ಎಲ್ಲ ದಕ್ಷಿಣ ಕನ್ನಡದ ಜಿಲ್ಲೆಯ ಆಗು ಹೋಗುಗಳನ್ನ ಈ ಸಭೆಯಲ್ಲಿ ಇವತ್ತು ಚರ್ಚೆ ಆಗುತ್ತೆ. ಹಾಗೆ ನಾನು ಯಾವ ನಾಮಫಲಕದ ವಿಚಾರದಲ್ಲಿ 15 ದಿವಸ ಜೈಲುವಾಸವನ್ನು ಅನುಭವಿಸಿ 16 ಮೊಕದ್ದಮೆಗಳನ್ನ ಹಾಕ್ಕೊಂಡು ಬರಬೇಕಾಯಿತು ಆಚೆಗೆ. ಬಹುಶಃ ಯಾವ ಒಬ್ಬ ಹೋರಾಟಗಾರ ಆ ಥರದ ಸಮಸ್ಯೆಗಳನ್ನು ಯಾವತ್ತೂ ಎದುರಿಸಿದರೋ ಬಿಟ್ಟಿದರೋ ಗೊತ್ತಿಲ್ಲ. ಹಾಗಾಗಿ ನಾನಂತೂ ಯಾವುದೇ ಸರ್ಕಾರ, ಯಾವುದೇ ವ್ಯಕ್ತಿ ಅದೆಷ್ಟೇ ಬಲಿಷ್ಠವಾಗಿದ್ರೂ ನಾಡು ನುಡಿಯ ವಿಚಾರ ಬಂದಾಗ ನಾನು ಯಾರ ಜೊತೆ ರಾಜಿ ಆಗೋಲ್ಲ, ರಾಜಿ ಆಗುವಂಥ ಪ್ರಶ್ನೆನೂ ಇಲ್ಲ. ಹಾಗಾಗಿ ಎಲ್ಲರನ್ನ ಎದುರು ಹಾಕ್ಕೊಂಡು ಬೇಕಾದರೆ ಸವಾಲಾಗಿ ಅದನ್ನು ತಗೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಹೊರತು ಯಾವ ಸರ್ಕಾರ ಜೊತೆಯಲ್ಲಿ, ಯಾವುದೇ ವ್ಯಕ್ತಿ ಜೊತೆಯಲ್ಲಿ ಕನ್ನಡದ ನಾಡು ನುಡಿಯ ವಿಚಾರದಲ್ಲಿ ರಾಜಿ ಆದನಲ್ಲ. ಮುಂದೆಯೂ ಅಷ್ಟೇ ಅದು ಯಾವುದೇ ಸರ್ಕಾರ ಬರಲಿ, ರಾಜ್ಯದಲ್ಲಿ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಬಂದರೂ ಸಹ ನಾಡಿನ ಸಮಸ್ಯೆಗಳನ್ನ ಹೊತ್ತು ಕೆಲಸ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿಕೊಂಡೇ ಬಂದೀನಿ. ಇತ್ತೀಚೆಗೆ ಒಂದಷ್ಟು ಆರೋಗ್ಯದ ತೊಂದರೆಯಿಂದ ನಾನು ಎಲ್ಲೂ ಹೊರಗಡೆ ಹೋಗದೆ ಇದ್ದು ಉಂಟು. ಈಗ ಇಡೀ ಕರ್ನಾಟಕವನ್ನು ಮತ್ತೆ ಪ್ರವಾಸವನ್ನು ಮಾಡ್ತಾ ಇದ್ದೀನಿ. ನಾಡಿನ ಎಲ್ಲ ಭಾಗದ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಸರ್ಕಾರಕ್ಕೆ ಆ ಭಾಗದ ಆಗು ಹೋಗುಗಳನ್ನ ಮುಗಿಸುವಂಥ ಕೆಲಸ ಮಾಡಬೇಕು ಅನ್ನುವ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಮಿತಿ ಮಾಡಿದೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಕರ್ನಾಟಕದಲ್ಲಿ ಕನ್ನಡ ಜಾತಿ, ಕನ್ನಡ ಧರ್ಮ, ಕನ್ನಡ ದೇವರು ಅಂತ ಹೇಳಿ ಆ ಸಿದ್ಧಾಂತದಡಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ದೊಡ್ಡ ಸಂಖ್ಯೆ ಅನ್ನೋದಕ್ಕಿಂತ ಯಾರ ಅಭಿಮಾನ ಇದೆ, ಯಾರಿಗೆ ಕಳಕಳಿ ಇದೆ, ಅದು 10 ಜನ ಆದರೂ ಚಿಂತೆ ಇಲ್ಲ. ನೈಜವಾದ ಕಾಳಜಿ ಬೇಕು, ಬದ್ಧತೆ ಬೇಕು, ನಿಷ್ಠೆ ಬೇಕು. ಆ ನಿಷ್ಠೆ ಇರುವಂಥ 10 ಜನ ಇಲ್ಲಿ ಜಿಲ್ಲೆಯವರು ಸಿಕ್ಕಿರುವೆ ಕೆಲಸ ಮಾಡಿಸುವಂಥದ್ದು ನಾರಾಯಣಗೌಡರಿಗೆ ಗೊತ್ತಿದೆ. ಹಾಗಾಗಿ ನಾನು ಕನ್ನಡದ ವಿಚಾರದಲ್ಲಿ ಕೆಲಸ ಮಾಡಿಸ್ತೀನಿ. ಒಂದು, ನಮಗೆಲ್ಲ ಇತಿಹಾಸ ಗೊತ್ತಿದೆ. ಭಾರತದ ಸ್ವಾತಂತ್ರ್ಯ ಪೂರ್ವದ ಚಳವಳಿಯ ಸಂದರ್ಭದಲ್ಲಿ ಅವತ್ತು 30 ಕೋಟಿ ಭಾರತೀಯರಿದ್ದರು ಅಂತ ಕೇಳಿದ್ದೀವಿ. ಹಾಗಂತ 30 ಕೋಟಿ ಭಾರತೀಯರು ಬೀದಿಗಿಳಿದು ಹೋರಾಟ ಮಾಡಲಿಲ್ಲ. ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ 3 ಕೋಟಿ ಕನ್ನಡಿಗರು ಅಂತ ಹೇಳ್ತಾ ಇದ್ರು. 3 ಕೋಟಿ ಕನ್ನಡಿಗರು ಆ ಸಂದರ್ಭದಲ್ಲಿ ಇದ್ರು. ಹಾಗಂತೇಳಿ 3 ಕೋಟಿ ಕನ್ನಡಿಗರು ಸಹ ಬೀದಿಗಿಳಿದು ಹೋರಾಟ ಮಾಡಲಿಲ್ಲ. ಎಲ್ಲ ಚಳುವಳಿಯಲ್ಲೂ ಸಹ, ಎಲ್ಲ ಸಂಘಟನೆಯಲ್ಲೂ ಸಹ ಇಡೀ 7.5 ಕೋಟಿ ಅಂತ ಏನು ಹೇಳ್ಕೊತೀವಿ ಇವತ್ತು ಕರ್ನಾಟಕದಲ್ಲಿ, ಅಷ್ಟು ಜನರು ಬೀದಿಗೆ ಬಂದು ಹೋರಾಟ ಮಾಡಬೇಕು, ಚಳುವಳಿ ಮಾಡಬೇಕು ಅನ್ನೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಭಾಗದ ವಿಚಾರವಂತರು, ಬುದ್ಧಿವಂತರು, ಕನ್ನಡದ ಕಳಕಳಿ ಇಟ್ಕೊಂಡಿರೋರು, ಅಭಿಮಾನ ಇಟ್ಕೊಂಡಿರೋರು ಬೆರಳಂಕೆ ಜನ ಆದರೂ ಚಿಂತೆ ಇಲ್ಲ, ಅವರ ಜೊತೆಯಲ್ಲಿ ಕನ್ನಡದ ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿ.
ಹಾಗೆ ನಾವು ಒಬ್ಬರನ್ನ ಪ್ರೀತಿಸೋದು, ಒಬ್ಬರನ್ನ ಗೌರವಿಸೋದು ಕಲ್ತ್ಬಿಟ್ರೆ ಅದಕ್ಕಿಂತ ದೊಡ್ಡದೇನಿಲ್ಲ ಅಂತ ಭಾವಿಸಿದ್ದೀನಿ ನಾನು. ಹಾಗಾಗಿ ರಾಷ್ಟ್ರಕವಿ ಕುವೆಂಪು ಒಂದು ಮಾತು ಹೇಳ್ತಾರೆ, ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ, ಆ ಮತದ ಈ ಮತದ ಹಳೆ ಮತದ ಹೊಸ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ ಅನ್ನೋ ಮಾತು ಹೇಳ್ತಾರೆ. ಹಾಗಾಗಿ ನಾನು ಅಖಂಡವಾದ ಕರ್ನಾಟಕದಲ್ಲಿರುವಂಥ ಎಲ್ಲರನ್ನ ಪ್ರೀತಿ ಮಾಡಬೇಕು, ಎಲ್ಲರನ್ನ ಕನ್ನಡದ ಕೆಲಸದಲ್ಲಿ ತೊಡಗಿಸ್ಕೋಬೇಕು, ಜೊತೆಗೂಡಿಸ್ಕೊಂಡು ಕನ್ನಡ ಕಟ್ಟುವಂಥ ನಾಡು ಕಟ್ಟುವಂಥ ಕೆಲಸ ಮಾಡಬೇಕೆನ್ನುವ ಕಳಕಳಿ ಇರುವಂಥದ್ದು. ಹಾಗಾಗಿ ನೋಡೋಣ ಎಷ್ಟು ಜನ ಕನ್ನಡದ ಕೆಲಸಕ್ಕೆ ಬರ್ತಾರೆ, ಅವ್ರನ್ನ ಬಳಸ್ಕೊಂಡು ಕೆಲಸ ಮಾಡ್ತೀನಿ. ಈಗ ಬೆಂಗಳೂರಲ್ಲಿ ಕನ್ನಡ ನಾಮಫಲಕ ಅಳವಡಿಸಬೇಕು ಅಂತ ನೀವು ಹೋರಾಟ ಮಾಡಿದ್ದೀರಿ. ಅದೇ ಹೋರಾಟ ಮಂಗಳೂರು ಕಡೆನೂ ನಡೆಯುತ್ತೆ. ಹೌದು, 31 ಜಿಲ್ಲೆಯಲ್ಲೂ ಆ ಹೋರಾಟ ನಡೆಯುತ್ತೆ. 31 ಜಿಲ್ಲೆಯಲ್ಲೂ ನಡೀಬೇಕು. ಯಾಕೆಂದರೆ ನಾವು ಅಖಂಡವಾದ ಕರ್ನಾಟಕದ ಕನಸನ್ನು ಕಟ್ಟಿರುವಾಗ ಅದು ಯಾವುದೇ ಜಿಲ್ಲೆ ಹೊರತು ಅನ್ನೋ ಮಾತಿಲ್ಲ. 31 ಜಿಲ್ಲೆ ಏನಿದೆ, 31 ಜಿಲ್ಲೆಯಲ್ಲೂ ಕನ್ನಡದ ನಾಮಫಲಕದ ವಿಚಾರ ಸರ್ಕಾರದ ಆದೇಶ, ಅದು ನಾರಾಯಣಗೌಡರ ಆದೇಶ ಅಲ್ಲ, ಕರ್ನಾಟಕ ಸರ್ಕಾರ ತಂದಿರುವಂತಹ ಆದೇಶ. ಕರ್ನಾಟಕ ಸರ್ಕಾರದ ಆದೇಶವನ್ನು ಎಲ್ಲರೂ ಪಾಲಿಸ್ಬೇಕಲ್ವ, ಹಾಗಾಗಿ ಇಲ್ಲೂ ಪಾಲಿಸ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ಅದು ಪಾಲಿಸಿಗೆ ಸರ್ಕಾರನೇ ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ ಅಂದಾಗ ಒಂದು ನಿರ್ಣಯ ಅಂತೂ ಮಾಡಿಬಿಟ್ಟಿದ್ದಾರೆ. ಆದರೆ ಇನ್ನೂವರೆಗೂ ಅದು ಮಂಗಳೂರು ಕಡೆ ಆಗ್ಬೋದು ಅಥವಾ ಉತ್ತರ ಕನ್ನಡ ಕಡೆ ಆಗ್ಬೋದು. ನಾನು ಸರ್ಕಾರದ ಮೇಲೆ ಯಾವ ರೀತಿ ಅದನ್ನು ಒತ್ತಡ ಹಾಕಬೇಕು, ಒತ್ತಡ ಹಾಕ್ತಲೇ ಇದ್ದೀನಿ. ಈಗಲೂ 20ನೇ ತಾರೀಕು ಒಂದು ಗಡುವು ಕೊಟ್ಟಿದ್ದೀವಿ. ಮಾರ್ಚ್ 20ನೇ ತಾರೀಕು ಒಂದು ಗಡುವು ಕೊಟ್ಟಿದ್ದೀವಿ. ಬಹುಶಃ ಇಲ್ಲಿಯ ಮಹಾನಗರ ಪಾಲಿಕೆ ತಾನೇ ಇದು, ಮಹಾನಗರ ಪಾಲಿಕೆಯ ಆಯುಕ್ತರ ಜೊತೆಯಲ್ಲಿ ನಾನು ಮಾತಾಡಬೇಕು ಅಂತ ಇದ್ದೀನಿ. ಅವ್ರ ಜೊತೆಯಲ್ಲೂ ಮಾತಾಡ್ತೀನಿ. ಯಾಕಂದರೆ ಇಲ್ಲಿ ಮಹಾನಗರ ಪಾಲಿಕೆಯ ಆಯುಕ್ತರು ಮತ್ತು ಸಂಬಂಧಪಟ್ಟಂಥವ್ರು ಆ ಕೆಲಸ ಮಾಡಬೇಕಾಗತ್ತೆ. ಇಲ್ಲಿರುವಂಥ ಅಂಗಡಿ ಮುಂಗಟ್ಟುಗಳ ಮೇಲೆ, ಮಾಲಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಸರ್ಕಾರದ ಆದೇಶ ಏನಿದೆ, ನಾಮಫಲಕದ 60% ಕನ್ನಡವನ್ನು ಬಳಸಬೇಕು ಅನ್ನೋದೇನಿದೆ ಅದು ಎಲ್ಲರಿಗೂ ಅನ್ವಯಿಸುತ್ತೆ. ಈ ನೆಲದಲ್ಲಿ ವ್ಯವಹಾರ ಮಾಡೋರು ಬದುಕೋರು ಎಲ್ಲರಿಗೂ ಇದು ಅನ್ವಯಿಸುತ್ತೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೊರತುಪಡಿಸಿ ಏನಿಲ್ಲ ಕರ್ನಾಟಕ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಳಗೊಂಡಂತೆ ಕರ್ನಾಟಕ. ಹಾಗಾಗಿ ಕರ್ನಾಟಕ ಸರ್ಕಾರದ ಆದೇಶವನ್ನು ಪಾಲಿಸಬೇಕು. ಕರ್ನಾಟಕ ಸರ್ಕಾರ ಈ ಆದೇಶವನ್ನು ಎಲ್ಲ ಜಿಲ್ಲೆಗಳಲ್ಲೂ ಕಡ್ಡಾಯವಾಗಿ ತೀರ್ಮಾನಕ್ಕೆ ಬರಬೇಕು. 100ಕ್ಕೆ 100ರಷ್ಟು ಅವ್ರು ಏನು ಹೇಳ್ಕೊಂಡಿದ್ದಾರೆ, ಇವತ್ತು ನಾಮಫಲಕದ 60% ಕನ್ನಡವನ್ನು ಇಡೀ ರಾಜ್ಯದ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಕಡ್ಡಾಯ, ಅದರಲ್ಲಿ ರಾಜಿ ಇಲ್ಲ. ಆಗ್ತೇ ಹೋದರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ಕ್ರಮ ತಗೋತೀವಿ ಅಂತ ಹೇಳ್ತಿದ್ದಾರೆ. ಅದನ್ನು ಒತ್ತಡವನ್ನು ಮಾಡ್ತೀವಿ, ಸರ್ಕಾರದ ಮೇಲೆ ಒತ್ತಡ ಮಾಡ್ತೀವಿ. ಈ ಹೋರಾಟದಿಂದ ಹಿಂದೆ ಹೋಗುವಂಥ ಪ್ರಶ್ನೆ ಇಲ್ಲ. ಅದು ಇಂಥ ಪ್ರದೇಶಕ್ಕೆ ಅಷ್ಟೇ ಸೀಮಿತ ಅನ್ನೋದು ಅಲ್ಲ, ಅಖಂಡವಾದ ಕರ್ನಾಟಕ. ಯಾವ ವ್ಯಕ್ತಿಗಳಲ್ಲಿ ಕನ್ನಡದ ಕಳಕಳಿ, ಅಭಿಮಾನ, ಈ ನಾಡು ನುಡಿ ಬಗ್ಗೆ ಕಾಳಜಿ ಇರುತ್ತೋ ವ್ಯಕ್ತಿಗತವಾಗಿ ಅವರಿಗೆ ಸಹಾಯ ಮಾಡ್ಬೋದು ಹೊರತು ಯಾವುದೇ ಪಕ್ಷಕ್ಕೆ ಅಂತ ಸಹಾಯ ಮಾಡಲ್ಲ.